ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಗಳೊಂದಿಗೆ ಪ್ರಾರ್ಥನೆ, ಈ ಒಂದು ಆಧ್ಯಾತ್ಮಿಕ ನಡೆಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಇಂದು ನಾವು ಕೀರ್ತನೆ 50ರಿಂದ ಧ್ಯಾನಿಸ್ತಾ ಇದ್ದೀವಿ. ಒಂದು ನಿಮಿಷ ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ನಾವು ಕೀರ್ತನೆಯೊಂದಿಗೆ ಮಾಡುವ ಪ್ರಾರ್ಥನೆಯನ್ನು ಆಲಿಸಿರಿ, ನಮ್ಮನ್ನು ಹರಸಿರಿ, ಆಶೀರ್ವದಿಸಿರಿ, ನಿಮ್ಮ ಅನುಗ್ರಹದಿಂದ ತುಂಬಿರಿ. ಈ ನಡೆಯಲ್ಲಿ ನಮ್ಮ ಜೀವನವನ್ನು ದುಃಖ ದುಗುಡ ದುಮ್ಮಾನಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ನಮ್ಮನ್ನು ಪರಿಶುದ್ಧರನ್ನಾಗಿಸಿ ನಿಮಗೆ ಯೋಗ್ಯ ಜೀವನ ಜೀವಿಸುವ ವರವನ್ನು ಕರುಣಿಸಿರಿ. ವಿಧೇಯತ್ವದ ಆಶೀರ್ವಾದದಿಂದ ನಮ್ಮನ್ನು ಅಭಿಷೇಕಿಸಿರಿ. ಯೇಸುವೆ, ಈ ಕೀರ್ತನೆಗಳೊಂದಿಗೆ ಪಯಣಿಸುವಾಗ ನಮಗೆ ದೈಹಿಕ, ಮಾನಸಿಕ, ಆತ್ಮಿಕ ಸೌಖ್ಯ ಸಿಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಆತ್ಮೀಯರೇ, ತಿಳ್ಕೊಳ್ಳೋಣ. ಇವತ್ತು ನಿಮ್ಮಲ್ಲಿ ಬೈಬಲ್ ಇದ್ದರೆ ಕೀರ್ತನೆ 50. ಈ ಕೀರ್ತನೆ ಕೃತಜ್ಞತೆಯೇ ಸ್ತುತ್ಯವಾದ ಬಲಿಯರ್ಪಣೆ. ದೇವರಿಗೆ ಯಾವ ಬಲಿಯರ್ಪಣೆ? ಇದರಲ್ಲಿ ಸುಮಾರು 23 ವಾಕ್ಯಗಳಿವೆ. ನಾವು ಕೃತಜ್ಞತೆಯಿಂದ ಜೀವಿಸಬೇಕು. ವಿ ಹ್ಯಾವ್ ಟು ಆಲ್ವೇಸ್ ಥ್ಯಾಂಕ್ ಗಾಡ್. ದೇವರಿಗೆ ನಾವು ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸಬೇಕು ಮತ್ತು ದೇವರು ಮಾಡಿದ ಉಪಕಾರಗಳನ್ನು ನೆನೆಯಬೇಕು. ನಾವು ಕೃತಜ್ಞರಾಗಬಾರ್ದು, ಕೃತಜ್ಞತೆಯಿಂದ ಬಾಳಬೇಕು. ಮತ್ತು ದೇವರಿಗೆ ಮೆಚ್ಚುಗೆ ಆಗುವಂಥ ಬಲಿ ಯಾವುದು ಎಂಬುದಾಗಿ ಈ ಕೀರ್ತನೆ ನಮಗೆ ತಿಳಿಸುತ್ತದೆ. ದೇವಾದಿ ದೇವನಾದ ಪ್ರಭುವಿನ ನುಡಿ ಇಡೀ ಜಗಕ್ಕೆ, ಆತನ ಸನ್ನಿಧಿಗೆ ಕರೆ ಪೂರ್ವದಿಂದ ಪಶ್ಚಿಮದವರೆಗೆ. ಸುರಸುಂದರವಾದ ಸಿಯೋನಿನಿಂದ ಉದಯಿಸಿಹನು ದೇವನು ಶೋಭೆಯಿಂದ. ಬರುತಿಹನು ನಮ್ಮ ದೇವನು ಇನ್ನು ಸುಮ್ಮನಿರನಾತ. ಆತನ ಮುಂದೆ ಬೆಂಕಿ ಮಳೆ, ಸುತ್ತಲೂ ಚಂಡಮಾರುತ. ಭೂಮ್ಯಾಕಾಶಗಳನ್ನು ಕರೆಯುತ್ತಿಹನು, ಪ್ರಜೆಗೆ ವಿಧಿಪ ತೀರ್ಪನು ನೋಡಲೆಂದು. ಬಲಿ ಮೂಲಕ ಒಡಂಬಡಿಕೆ ಗೈದ ಭಕ್ತರನು ಸಭೆ ಸೇರಿಸಿ ಇಲ್ಲೆನ್ನ ಮುಂದೆ ಎನ್ನುತಿಹನು. ದೇವನೇ ಸತ್ಯ ಸ್ವರೂಪಿ, ನ್ಯಾಯಾಧಿಪತಿ. ಇದನ್ನು ಸಾರಿ ಹೇಳಲಿ ಆಕಾಶ ಪ್ರಕೃತಿ. ಎಲೈ ಪ್ರಜೆ ಇಸ್ರಾಯೇಲ್, ನಾನು ನಿನ್ನ ದೇವರು. ಕಿವಿಗೊಟ್ಟು ಆಲಿಸು, ನಾನು ನಿನ್ನ ವಿರುದ್ಧ ವಾದಿಸುವುದನು. ನಿನ್ನ ಬಲಿ ಅರ್ಪಣೆಯನ್ನು ನಾ ತಪ್ಪೆಣಿಸುತ್ತಿಲ್ಲ. ನನ್ನ ಮುಂದಿವೆ ಸತತ ನಿನ್ನ ದಹನ ಬಲಿಗಳೆಲ್ಲ. ನಾ ಕೋರುವುದು ನಿನ್ನ ಮನೆಯ ಹೋರಿಗಳನ್ನಲ್ಲ, ನಾ ಬಯಸುವುದು ನಿನ್ನ ಮಂದೆಯ ಹೋತಗಳನ್ನಲ್ಲ. ಕಾಡಿನಲ್ಲಿರುವ ಮೃಗ ಜಂತುಗಳೆಲ್ಲ ನನ್ನವೇ, ಗುಡ್ಡದಲ್ಲಿರುವ ಸಹಸ್ರಾರು ಪಶುಗಳು ನನ್ನವೇ. ನಾ ಬಲ್ಲೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನೆಲ್ಲ. ನನಗೆ ಸೇರಿವೆ ಅಡವಿಯಲ್ಲಿ ಓಡಾಡುವ ಜೀವ ಜಂತುಗಳೆಲ್ಲ. ನನಗೆ ಹಸಿವಾದರೆ ನಿಮಗೆ ತಿಳಿಸಬೇಕಿಲ್ಲ. ಜಗವು ಅದರದೆಲ್ಲವೂ ನನ್ನವಾಗಿವೆಯಲ್ಲ. ಹೋರಿಗಳ ಮಾಂಸವನ್ನು ನಾ ಭುಜಿಸುವುದುಂಟೆ, ಹೋತಗಳ ರಕ್ತವನ್ನು ನಾ ಕುಡಿಯುವುದುಂಟೆ. ದೇವರಿಗೆ ಧನ್ಯವಾದವೇ ನಿನ್ನ ಬಲಿ ಅರ್ಪಣೆಯಾಗಿರಲಿ. ಪರಾತ್ಪರನಿಗೆ ಮಾಡಿದ ಹರಕೆಗಳು ಸಮರ್ಪಿತವಾಗಲಿ. ಕಷ್ಟದಲ್ಲಿ ಮೊರೆಯಿಡೆ ನೆರವಾಗುವೆ, ಆಗ ನೀ ನನ್ನನ್ನು ಕೊಂಡಾಡುವೆ. ದುರ್ಜನರಿಗೆ ದೇವ ಹೇಳುವ ಇಂತೆಂದು, ನನ್ನ ವಿಧಿಗಳ ಪಠಿಸುವ ಹಕ್ಕು ನಿಮಗೆಂತು. ನನ್ನ ನಿಬಂಧನೆಗಳ ನೀವು ಜಪಿಸುವುದೆಂತು. ನನ್ನ ಮಾತುಗಳನ್ನು ನೀವು ತಾತ್ಸಾರ ಮಾಡುತ್ತೀರಿ, ನನ್ನ ತಿದ್ದುಪಾಟುಗಳನ್ನು ನೀವು ಧಿಕ್ಕರಿಸುತ್ತೀರಿ. ಕಂಡೊಡನೆ ಬೇಕು ನಿಮಗೆ ಚೋರರ ಕೂಟ, ಸಾಕಾಗಿಲ್ಲ ನಿಮಗೆ ಜಾರರ ಒಡನಾಟ. ನಿಮ್ಮ ಬಾಯನ್ನಾಡುತ್ತದೆ ಕೆಡುಕುತನ, ನಿಮ್ಮ ನಾಲಿಗೆ ನೇಯುತ್ತದೆ ಕಪಟತನ. ಸೋದರನಿಗೆ ವಿರುದ್ಧ ಸುಳ್ಳಾಡಲು ಕೂರುತ್ತೀರಿ, ಒಡ ಹುಟ್ಟಿದವರಿಗೆ ಎದುರಾಗಿ ಚಾಡಿ ಹೇಳುತ್ತೀರಿ. ನೀವಿದನ್ನೆಲ್ಲ ಮಾಡಿದರೂ ನಾ ಮೌನಿ ಎನ್ನುವಿರಾ? ನಾ ಕೂಡ ನಿಮ್ಮಂಥವನು ಎಂದುಕೊಂಡೀರಾ?
ನಿಮ್ಮ ದುಷ್ಕೃತ್ಯವನ್ನು ಕಣ್ಮುಂದೆ ಇಡುವೆನು. ನೀವು ಅಪರಾಧಿಗಳೆಂದು ಸ್ಥಾಪಿಸದೆ ಬಿಡೆನು. ದೇವನ ನೆನೆಯದವರೇ ನೀಡಿರಿ ಗಮನವನು, ಇಲ್ಲವಾದರೆ ಚಿನ್ನವಾಗಿಸಿ ಬಿಟ್ಟೇನು. ನನ್ನ ಕೈಯಿಂದ ತಪ್ಪಿಸುವವರಾರು ನಿಮ್ಮನು. ಧನ್ಯವಾದದ ಬಲಿ ಅರ್ಪಿಸುವವನೇ ನನಗೆ ಸನ್ಮಾನಿತನು. ಸನ್ಮಾರ್ಗ ಹಿಡಿಯುವವನಿಗೆ ತೋರುವೆ ಪರಮ ಜೀವೋದ್ಧಾರವನು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಕೀರ್ತನೆಯಲ್ಲಿ ನಮಗೆ ಎಚ್ಚರಿಕೆಯೂ ಇದೆ, ಬೋಧನೆಯೂ ಇದೆ, ಹಾಗೂ ಈ ಕೀರ್ತನೆಯಲ್ಲಿ ಆಶೀರ್ವಾದದ ಅನುಗ್ರಹದ ಅನುಭವವೂ ಇದೆ. 50 ಮತ್ತು 51 ಈ ಎರಡು ಕೀರ್ತನೆಗಳನ್ನು ನೀವು ನೋಡಿದ್ದೇ ಆದರೆ ಇದು ಬಲಿದಾನ, ಅರ್ಪಣೆ, ಕಾಣಿಕೆಗಳ ಕುರಿತು ಹೇಳುತ್ತೆ. ಇನ್ನೊಂದು ಬಲಿದಾನ, ಅರ್ಪಣೆ, ಕಾಣಿಕೆ ಯಾವುದು? ಪಶ್ಚಾತ್ತಾಪ ಪೂರಿತ ಪ್ರಾರ್ಥನೆ, ಅದು 51ನೇ ಕೀರ್ತನೆ. ಈ ಕೀರ್ತನೆಯಲ್ಲಿ ನಾವು ಒಂದೊಂದೇ ವಾಕ್ಯಗಳನ್ನು ಧ್ಯಾನಿಸೋಣ. ದೇವಾದಿ ದೇವನಾದ ಪ್ರಭುವಿನ ನುಡಿ ಇಡೀ ಜಗಕ್ಕೆ, ವಿಶ್ವಕ್ಕೆ, ಆತನ ಸನ್ನಿಧಿಗೆ ಕರೆ ಪೂರ್ವದಿಂದ ಪಶ್ಚಿಮದವರೆಗೆ. ಇದನ್ನೇ ನಾವು ಮತ್ತಾಯನ ಶುಭ ಸಂದೇಶದಲ್ಲೂ ನೋಡ್ತೀವಿ. ಒಂದು ನ್ಯಾಯ ತೀರ್ಪು ಆಗುವ ಒಂದು ದೃಶ್ಯ, ಜಡ್ಜ್ಮೆಂಟ್ ಸೀನ್. ದೇವರು ಪೂರ್ವದಿಂದ ಪಶ್ಚಿಮದಿಂದ ಎಲ್ಲರನ್ನೂ ಕರೆಯುವರು. ಸುರ ಸುಂದರವಾದ ಸಿಯೋನಿನಿಂದ ಉದಯಿಸಿಹನು ದೇವನು ಶೋಭೆಯಿಂದ, ಸ್ವರ್ಗದಿಂದ ಬರುತಿಹನು ನಮ್ಮ ದೇಹವನು ಇನ್ನು ಸುಮ್ಮನಿರನಾಥ. ಆತನ ಮುಂದೆ ಬೆಂಕಿ ಮಳೆ, ಸುತ್ತಲೂ ಚಂಡಮಾರುತ, ಭೂಮಿ ಆಕಾಶಗಳನ್ನು ಕರೆಯುತ್ತಿಹನು ಪ್ರಜೆಗೆ ವಿಧಿಪ ತೀರ್ಪನ್ನು ನೋಡಲೆಂದು. ಅಂದರೆ ದೇವರು ಕರೆಯಾಗಿ ಈ ಧರೆಗೆ ಬರುವರು ಮತ್ತು ತಮ್ಮ ತೀರ್ಪನ್ನು ನೀಡುವರು. ಅದಕ್ಕೆ ಅವರೆಲ್ಲರನ್ನು ಕರೆಯುವರು. ವಾಕ್ಯ 5, ಬಲಿ ಮೂಲಕ ಒಡಂಬಡಿಕೆಗೈದ ಭಕ್ತರನು ಸಭೆ ಸೇರಿಸಿ ಇಲ್ಲೆನ್ನ ಮುಂದೆ ಎನ್ನುತಿಹನು. ಯಾಕಂದ್ರೆ ಒಡಂಬಡಿಕೆಯ ಜನರನ್ನು ಕೂಡ ಆತ ಕರೆಯುವನು, ನಮ್ಮನ್ನು ಕೂಡ ಆತ ಬಿಡುವುದಿಲ್ಲ. ಎಲ್ಲಾ ಜನಾಂಗದವರನ್ನು ಕರೆಯುತ್ತಾನೆ. ಬಲಿ ಮೂಲಕ ಒಡಂಬಡಿಕೆಗೈದ ಜನರನ್ನು ಕೂಡ ಆತ ಕರೆಯುತ್ತಾನೆ. ಯಾಕೆ? ದೇವನೇ ಸತ್ಯ ಸ್ವರೂಪಿ, ನ್ಯಾಯಾಧಿಪತಿ. ಇದನ್ನು ಸಾರಿ ಹೇಳಲಿ ಆಕಾಶ ಪ್ರಕೃತಿ. ದೇವರು ಸತ್ಯ ಸ್ವರೂಪಿ, ನ್ಯಾಯಾಧಿಪತಿ. ಇದನ್ನು ಸಾರಿ ಹೇಳಲಿ ಆಕಾಶ ಪ್ರಕೃತಿ. ಎಲೆ ಪ್ರಜೆ ಇಸ್ರಾಯೇಲ್, ನಾನು ನಿನ್ನ ದೇವರು. ಇಸ್ರಾಯೇಲಿಗೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ನಿನ್ನ ದೇವರು. ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ನಿಜ ದೇವರು, ಏಕದೇವರು, ಸತ್ಯ ದೇವರು, ಸರ್ವಶಕ್ತ ಸರ್ವೇಶ್ವರ ಅವರು, ಏಕರಕ್ಷಕ ಪ್ರಭು ಯೇಸು ಕ್ರಿಸ್ತರು. ನಾನು ನಿಮ್ಮ ದೇವರು, ಕಿವಿಗೊಟ್ಟು ಆಲಿಸು, ನಾನು ನಿನ್ನ ವಿರುದ್ಧ ವಾದಿಸುವುದನ್ನು. ಈಗ ದೇವರೇ ಹೇಳ್ತಾರೆ, ನಿನ್ನ ವಿರುದ್ಧ ನಾನು ಏನು ವಾದಿಸ್ತಾ ಇದ್ದೀನಿ? ನಿನ್ನ ಬಲಿ ಅರ್ಪಣೆಯನ್ನು ನಾನು ತಪ್ಪೆಣಿಸುತ್ತಿಲ್ಲ. ನನ್ನ ಮುಂದಿವೆ ಸತತ ನಿನ್ನ ದಹನ ಬಲಿಗಳೆಲ್ಲ. ನೋಡಿ, ನೀವೇನು ಮಾಡ್ತೀರಿ? ಬಲಿ ಅರ್ಪಣೆ ಮಾಡ್ತೀರಿ, ಅಥವಾ ದಹನ ಬಲಿ ಮಾಡ್ತೀರಿ, ಅಥವಾ ಇವತ್ತು ನಾವು ದೇವರಿಗೆ ದೇವಾಲಯಕ್ಕೆ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಸಂಸ್ಕಾರಿಕವಾಗಿ ಜೀವಿಸ್ತಾ ಇದ್ದೀವಿ. ನಾ ಕೋರುವುದು ನಿನ್ನ ಮನೆಯ ಹೋರಿಗಳನ್ನಲ್ಲ, ನಾ ಬಯಸುವುದು ನಿನ್ನ ಮಂದೆಯ ಹೋತಗಳನ್ನಲ್ಲ. ಕಾಡಿನಲ್ಲಿರುವ ಮೃಗ ಜಂತುಗಳೆಲ್ಲ ನನ್ನವೇ. ನೋಡಿ, ಕಾಡಿನಲ್ಲಿರುವ ಮೃಗ ಜಂತುಗಳು ನನ್ನವೇ. ಆದ್ದರಿಂದ ದೇವರೇನು ಹೇಳ್ತಾರೆ? ನಾ ಕೋರುವುದು ನಿನ್ನ ಮನೆಯ ಹೋರಿಗಳನ್ನಲ್ಲ. ನಮ್ಮ ತೋಟ ಅಥವಾ ನಮ್ಮ ಊರಿನಲ್ಲಿರುವ ಆ ಕಾಣಿಕೆಗಳು ದೇವರಿಗೆ ಬೇಕಾಗಿಲ್ಲ. ನಾ ಬಯಸುವುದು ನಿನ್ನ ಮಂದೆಯ ಹೋತಗಳನ್ನಲ್ಲ. ನೀನು ಕೊಟ್ಟರೆ ಅದು ತಪ್ಪಿಲ್ಲ, ಅದಕ್ಕೆ ಹೇಳ್ತಾರೆ ನಾ ಬಲಿ ಅರ್ಪಣೆಯನ್ನು ತಪ್ಪೆಣಿಸುತ್ತಿಲ್ಲ. ಆದ್ರೆ ಈ ಬಲಿ ಅರ್ಪಣೆಯ ತಿರುಳು, ಈ ಬಲಿ ಅರ್ಪಣೆಯ ಹೃದಯ ನೀವು ಮರೆತು ಬಿಟ್ಟಿದ್ದೀರಾ. ಕಾಡಿನಲ್ಲಿರುವ ಮೃಗ ಜಂತುಗಳೆಲ್ಲ ನನ್ನವೇ. ನೀನೀಗ ಹೋರಿಗಳನ್ನು ತಂದ್ರೆ, ಅಥವಾ ದನ ಕರುಗಳನ್ನು ತಂದು ಅರ್ಪಿಸಿದ್ರೆ, ಅಥವಾ ಜಾನುವಾರುಗಳನ್ನು, ಪ್ರಾಣಿ ಪಕ್ಷಿಗಳನ್ನು ಕೊಟ್ರೆ, ನೀನು ಏನಂತ ತರ್ತೀಯ? ಕಾಡಿನಲ್ಲಿರುವ ಮೃಗ ಜಂತುಗಳೆಲ್ಲ ನನ್ನವೇ. ಈ ಕಾಡಿನಲ್ಲಿ ಏನೆಲ್ಲ ಇದೆ ಅದು ನಂದೇ. ನೀನು ನನ್ನದನ್ನು ನನಗೆ ತಂದು ಕೊಡ್ತೀಯ. ಗುಡ್ಡದಲ್ಲಿರುವ ಸಹಸ್ರಾರು ಪಶುಗಳು ನನ್ನವೇ. ಅಂದ್ರೆ ಈ ಇಡೀ ವಿಶ್ವವನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ದೇವರು ಹೇಳ್ತಾರೆ, ಇದೆಲ್ಲವೂ ನನ್ನದೇ. ನಾ ಬಲ್ಲೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನೆಲ್ಲ ನಾನೇ ಸೃಷ್ಟಿಸಿದೆ.
ನನಗೆ ಸೇರಿವೆ ಅಡವಿಯಲ್ಲಿ ಓಡಾಡುವ ಜೀವ ಜಂತುಗಳೆಲ್ಲ. ಅಂದರೆ ಪ್ರಾಣಿ, ಪಶು, ಪಕ್ಷಿ ಇದೆಲ್ಲ ನನಗೆ ಸೇರಿವೆ. ನಿನ್ನನ್ನು ಕೂಡ ಸೃಷ್ಟಿಸಿದ್ದು ನಾನೇ. ನೀನು ಹೋಗಿ ಅದನ್ನು ತಂದು ನನಗೆ ಅರ್ಪಿಸುತ್ತೀಯಾದ್ರೆ ಅದು ನಾನೇ ಸೃಷ್ಟಿ ಮಾಡಿದ್ದು. ಆದರೆ ಅರ್ಪಿಸುವ ರೀತಿ ಸರಿ ಇಲ್ಲ, ನಿನ್ನ ಹೃದಯ ಸರಿ ಇಲ್ಲ, ಮನಸ್ಸು ಸರಿ ಇಲ್ಲ, ಸ್ವಭಾವ ಸರಿ ಇಲ್ಲ. ಅದನ್ನು ಸರಿಪಡಿಸತಕ್ಕದ್ದು. ಅದಕ್ಕೆ ದೇವರು ಹೇಳ್ತಾರೆ ನೋಡಿ, ನನಗೆ ಹಸಿವಾದರೆ ನಿಮಗೆ ತಿಳಿಸಬೇಕಾಗಿಲ್ಲ. ನೀವು ಅರ್ಪಿಸುವ ಬಲಿ ಹೋತಗಳನ್ನು ನಾನು ತಿನ್ನುವುದಿಲ್ಲ. ನನಗೆ ಹಸಿವಾದರೆ ನಾನು ನಿಮಗೆ ಹೇಳಬೇಕಾಗಿಲ್ಲ. ನೀವು ಹಸಿವಾದರೆ ನನ್ನ ಹತ್ರ ಕೇಳಬೇಕು. ನಾನು ದೇವರು. ಜಗವು ಅದರದ್ದೆಲ್ಲವೂ ನನ್ನವಾಗಿದೆಯಲ್ಲ. ಈ ಜಗ ಎಲ್ಲವೂ ನನ್ನದಾಗಿದೆಯಲ್ಲ. ಹೋರಿಗಳ ಮಾಂಸವನ್ನು ನಾವು ಭುಜಿಸುವುದುಂಟೆ. ನೀವು ನೋಡಿ, ಹೋರಿಗಳನ್ನು ನೀವು ಬಲಿ ಕೊಡ್ತೀರಿ, ಕಡಿತೀರಿ, ಅದನ್ನು ಭುಜಿಸುವುದುಂಟೆ. ನೀವೇ ಕೊಂಡೋಗಿ ಆಮೇಲೆ ಊಟ ಮಾಡ್ತೀರಿ. ಹೋತಗಳ ರಕ್ತವನ್ನು ನಾವು ಕುಡಿಯುವುದುಂಟೆ. ದೇವರಿಗೆ ಧನ್ಯವಾದವೇ ನಿನ್ನ ಬಲಿಯರ್ಪಣೆಯಾಗಿರಲಿ. ಪರಾತ್ಪರನಿಗೆ ಮಾಡಿದ ಹರಕೆಗಳು ಸಮರ್ಪಿತವಾಗಲಿ. ನೋಡಿ, ಯಾವ ಬಲಿ ದೇವರಿಗೆ ಬೇಕು? ಧನ್ಯವಾದ ಬಲಿ, ಥ್ಯಾಂಕ್ಸ್ ಗಿವಿಂಗ್. ಅದರಿಂದ ನಾವು ಆತನ ಮಂದಿರದೊಳಗೆ ಬರುವಾಗ ಸ್ತುತಿ ಸ್ತೋತ್ರದೊಂದಿಗೆ ಬರಬೇಕು. ನೀವು ನೋಡಿ, ನಾನು ನಿಮ್ಗಾಗಿ ತಗೊಳ್ತೀನಿ ಈ ಕೀರ್ತನೆಗೆ ಒಂದು ಆಶೀರ್ವಾದದ ಕೀರ್ತನೆಯಾಗಿ ಕೀರ್ತನೆ 100 ಭೂನಿವಾಸಿಗಳೇ ಜಯಘೋಷ ಮಾಡಿ ಪ್ರಭುವಿಗೆ, ಅತೀ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ, ಹಾಡುತ್ತಾ ಪಾಡುತ್ತಾ ಬನ್ನಿ ಆತನ ಸನ್ನಿಧಿಗೆ. ಪ್ರಭುವೇ ದೇವರೆಂಬುದನ್ನು ಮರೆತು ಬಿಡಬೇಡಿ ನೀವು. ನಮ್ಮ ಸೃಷ್ಟಿಕರ್ತ ಆತನು, ಆತನವರು ನಾವು. ಆತನ ಜನ, ಆತನೇ ಮೇಯಿಸುವ ಕುರಿಗಳು ನಾವು. ಆತನ ಗೃಹದ್ವಾರವನ್ನು ಪ್ರವೇಶಿಸಿ, ಅಂದರೆ ದೇವಾಲಯವನ್ನು ಪ್ರವೇಶಿಸಿ ಧನ್ಯವಾದದೊಂದಿಗೆ, ವಿತ್ ಥ್ಯಾಂಕ್ಸ್ ಗಿವಿಂಗ್. ಆತನ ಆವರಣದಲ್ಲಿ ನಿಲ್ಲಿರಿ ಸ್ತುತಿ ಸ್ತೋತ್ರಗಳೊಂದಿಗೆ. ಆತನ ನಾಮವನ್ನು ಕೊಂಡಾಡಿ ಉಪಕಾರ ಸ್ಮರಣೆಯೊಂದಿಗೆ. ಹೌದು, ಪ್ರಭುವಿನಿತ ಒಳ್ಳೆಯವನು ಇರುವುದಾತನ ಪ್ರೀತಿ ಯುಗ ಯುಗಕ್ಕೂ, ಆತನ ಸತ್ಯತೆ ತಲತಲಾಂತರಕ್ಕೂ. ಅಂದರೆ ಆ ಧನ್ಯವಾದದ ಮಹತ್ವವನ್ನು ಈ ಕೀರ್ತನೆ 100 ನಮಗೆ ಹೇಳುತ್ತೆ. ಕೀರ್ತನೆ 134 ಹೇಳುತ್ತೆ, ಭಜಿಸಿರಿ ಪ್ರಭುವನ್ನು, ಆತನ ಸಕಲ ಸೇವಕರೇ, ಆತನ ಮಂದಿರದಲ್ಲಿ ರಾತ್ರಿ ಕಾವಲಿರುವವರೇ. ಭಜಿಸಿರಿ, ಸ್ತುತಿಸಿರಿ, ಧನ್ಯವಾದ ಸಲ್ಲಿಸಿರಿ. ಭಜಿಸಿರಿ ಪ್ರಭುವನ್ನು ಕರಗಳನ್ನೆತ್ತಿ. ನೋಡಿ, ಕೈಗಳನ್ನೆತ್ತಿ, ಪವಿತ್ರಾಲಯದಲ್ಲಿ ಕೈಗಳನ್ನೆತ್ತಿ. ಕೈಗಳನ್ನು ತಟ್ಟುವುದು, ಕೈಗಳನ್ನು ಎತ್ತುವುದು ತಪ್ಪಲ್ಲ. ಹರಸಲಿ ಸಿಯೋನಿನಿಂದ ನಿಮ್ಮನ್ನು ಭೂಮ್ಯಾಕಾಶಗಳ ಸೃಜಿಸಿದಾತನು. ಅಂದರೆ ಈ ಭೂಮ್ಯಾಕಾಶಗಳನ್ನು ಸೃಜಿಸಿದ ದೇವರು ನಿಮ್ಮನ್ನು ಹರಸಲಿ, ಆಶೀರ್ವದಿಸಲಿ. ಆದ್ದರಿಂದ ಆತ್ಮೀಯರೇ, ನಾವು ದೇವರನ್ನು ಸ್ತುತಿಸಲು ಹಿಂಜರಿಯಬಾರದು. ದೇವರಿಗೆ ಧನ್ಯವಾದವನ್ನು ನಾವು ಸಲ್ಲಿಸಲು ಹಿಂಜರಿಯಬಾರದು. ಅದನ್ನೇ ಕೀರ್ತನೆ 115 ಹೇಳುತ್ತೆ, ಸ್ತುತಿಸುವುದಿಲ್ಲ ಸತ್ತವರಾರು ಪ್ರಭುವನು. 115 ವಾಕ್ಯ 17, ಕೀರ್ತಿಸರು ಪಾತಾಳಕ್ಕಿಳಿಯುವವರು ಆತನನು. ನೋಡಿ, ಸತ್ತವರು ಯಾರು ಪ್ರಭುವನ್ನು ಸ್ತುತಿಸುವುದಿಲ್ಲ, ಧನ್ಯವಾದವನ್ನು ಸಲ್ಲಿಸುವುದಿಲ್ಲ. ನಾವು ಸತ್ತವರಲ್ಲ, ಸತ್ತವರಂತೆ ಬರಬಾರದು. ದೇವಾಲಯದಲ್ಲಿ ನಾವು ಈ ಕೃತಜ್ಞತಾ ಭಾವದಿಂದ, ಸಂತೋಷದಿಂದ ದೇವರ ಹತ್ರ ಬರಬೇಕು. ಕೀರ್ತಿಸರು ಪಾತಾಳಕ್ಕಿಳಿಯುವವರು ಆತನನು. ನಾವಾದರೂ ಪ್ರಭುವನ್ನು ಹೊಗಳಿ ಹಾಡುವೆವು, ಇಂದಿಗೂ ಎಂದೆಂದಿಗೂ ಹೊಗಳಿ ಹಾಡುವೆವು. ನಾವು ಪ್ರಭುವನ್ನು ಹೊಗಳಿ ಹಾಡುವೆವು. ಅದನ್ನೇ ನೀವು ನೋಡಿದರೆ ಸಿರಾಕನ ಗ್ರಂಥ 17ನೇ ಅಧ್ಯಾಯ ವಾಕ್ಯ 28 ಹೇಳುತ್ತೆ, ಕೃತಜ್ಞತಾ ಸ್ತುತಿ ಇರುವುದಿಲ್ಲ ಯಾರಲ್ಲಿ? ಜೀವಿಸದೆ ಈ ಇದ್ದವನಲ್ಲಿ. ಅಂದರೆ ಜೀವ ಇರುವವರಲ್ಲಿ, ಜೀವ ಇಲ್ಲದವರಲ್ಲಿ ಕೃತಜ್ಞತಾ ಸ್ತುತಿ ಇರುವುದಿಲ್ಲ. ಅಂತೆಯೇ ಅದು ಲಯವಾಗುತ್ತದೆ ಮೃತವಾದವರಲ್ಲಿ. ಸರ್ವೇಶ್ವರನ ಸ್ತುತಿಗೈಯುವವನು ಜೀವಂತನು ಹಾಗೂ ಆರೋಗ್ಯಶಾಲಿ. ದೇವರ ಸ್ತುತಿಗೈಯುವವನು ಜೀವಂತ ಹಾಗೂ ಆರೋಗ್ಯಶಾಲಿ. ಆದ್ದರಿಂದ ನಾವು ಜೀವಂತವಾಗಿದ್ದೀವಾ, ಆರೋಗ್ಯವಾಗಿದ್ದೀವಾ, ದೇವರನ್ನು ಸ್ತುತಿಸ್ತಾ ಇದ್ದೀವಾ ಎಂಬುದನ್ನು ಇವತ್ತು ಚಿಂತಿಸತಕ್ಕದ್ದು. ಹಾಗೆಯೇ ನೀವು ನೋಡ್ತೀರಿ ಯೆಶಾಯ 35 ವಾಕ್ಯ 10,
ಸ್ತುತಿಸಿರಿ ಜನರನ್ನು, ಸ್ತುತಿಸುವಾಗ ರೋಗದಿಂದ ಸೌಖ್ಯವಾಗುತ್ತೆ. ಹಾಗೆಯೇ ಕೀರ್ತನೆ 10 ವಾಕ್ಯ 4 ನಾವು ಓದಿದ್ದೀವಿ. ಸೊಕ್ಕೇರಿದ ಮುಖದಾತನು ಪ್ರಭುವನ್ನು ಅರಸುವುದಿಲ್ಲ, ಅವನ ಮನದೊಳಿದೊಂದೇ ಭಾವನೆ ದೇವರೇ ಇಲ್ಲ. ಯಾರು ದೇವರನ್ನು ಅರಸುವುದಿಲ್ಲ? ಸೊಕ್ಕೇರಿದ ಮುಖದಾತನು ಪ್ರಭುವನ್ನು ಅರಸುವುದಿಲ್ಲ. ಸಿರಕ 43:30 ನುಡಿಯುತ್ತದೆ, ಪ್ರಭುವನ್ನು ಸ್ತುತಿಸುವಾಗ ದಣಿಯಬೇಡಿ, ಆತನು ನಿಮ್ಮ ಸ್ತುತಿಗಿಂತ ಶ್ರೇಷ್ಠವಾದವನು. ಅಂದರೆ ಅರ್ಥ ಏನು? ನಾವು ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸತಕ್ಕದ್ದು ಧನ್ಯವಾದಗಳನ್ನು, ಥ್ಯಾಂಕ್ಸ್. ದೇವರ ಮೇಲೆ ಕೋಪ ಮಾಡುವಂಥದ್ದಲ್ಲ. ಸದಾ ಕಾಲವು ಆತನನ್ನು ಸ್ತುತಿಸಬೇಕು, ವಂದಿಸಬೇಕು, ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಬೇಕು. ಅದನ್ನೇ ನೀವು ನೋಡಿ, ಆ ಕೀರ್ತನೆ 117 ಹೇಳುತ್ತೆ ನಮಗೆ, ಸ್ತುತಿ ಮಾಡಿ ಪ್ರಭುವನ್ನು ಸಮಸ್ತ ರಾಷ್ಟ್ರಗಳೇ. ಚಿಕ್ಕ ಕೀರ್ತನೆ, 2 ವಾಕ್ಯ ಇದೆ ಆ ಕೀರ್ತನೆಯಲ್ಲಿ. ಆತನನ್ನು ಹೊಗಳಿ ಹಾಡಿ ಸರ್ವ ಜನಾಂಗಗಳೇ. ಈ ಕೀರ್ತನೆಯಲ್ಲಿ ಸಾಧಾರಣ ಹೆಚ್ಚಿನ ಕೀರ್ತನೆಗಳು ಕೃತಜ್ಞತಾ ಸ್ತುತಿಯ ಕೀರ್ತನೆಗಳು. ನಮ್ಮ ಮೇಲೆ ಆತನಿಗಿರುವ ಪ್ರೀತಿ ಅಚಲ, ಆತನ ಸತ್ಯಪರತೆ ಇರುವುದು ಅನಂತ ಕಾಲ. ಅಂದರೆ ಆತನ ಸತ್ಯಪರತೆ ಇರುವುದು ಅನಂತ ಕಾಲ. ಆದ್ದರಿಂದ ನಾವು ನೋಡ್ತೀವಿ ಆತ್ಮೀಯರೇ, ಈ ಎಲ್ಲ ಕೀರ್ತನೆಗಳಲ್ಲೂ ಪ್ರಭುವನ್ನು, ದೇವರ ನಾಮವನ್ನು ಸ್ತುತಿ ಮಾಡಲು ನಮಗೆ ಕರೆ ನೀಡುತ್ತೆ. ನಿಮ್ಗೆ ಇನ್ನೊಂದು ಕೀರ್ತನೆ ನಾನು ತೋರಿಸುವುದಾದ್ರೆ, ಕೀರ್ತನೆ 113, ದೇವರ ನಾಮ ಸ್ತುತಿ. ಅಲ್ಲೇಲೂಯ, ಪ್ರಭುವಿನ ದಾಸರೇ ಸ್ತುತಿ ಮಾಡಿ, ಪ್ರಭುವಿನ ನಾಮವನ್ನು ಸ್ತುತಿ ಮಾಡಿ. ಪ್ರಭುವಿನ ಸಿರಿನಾಮವು ಪೂಜ್ಯ, ಇಂದಿಗೂ ಎಂದೆಂದಿಗೂ ಪೂಜ್ಯ. ಪ್ರಭುವಿನ ಸಿರಿನಾಮವು ಸ್ತುತ್ಯ, ಪೂರ್ವ ಪಶ್ಚಿಮದವರೆಗೂ ಸ್ತುತ್ಯ. ಸಕಲ ಜಾತಿ ಜನಾಂಗಗಳಲ್ಲಿ ಪ್ರಭು ಶ್ರೇಷ್ಠ, ಆತನ ಮಹಿಮೆ ಗಗನಕ್ಕಿಂತಲೂ ಉತ್ಕೃಷ್ಟ. ನಮ್ಮ ಪ್ರಭು ದೇವನಂತೆ ಯಾರು ಸಮರ್ಥ? ಉನ್ನತದಲ್ಲಿ ಆಸನಾರೂಢನು ಆತ, ಇಹ ಪರಗಳನ್ನು ವೀಕ್ಷಿಸಲಾತ ಶಕ್ತ. ದೀನರನ್ನು ಎಬ್ಬಿಸುವನು ಧೂಳಿನಿಂದ, ಬಡವರನ್ನು ಎತ್ತುವನು ತಿಪ್ಪೆಯಿಂದ. ಕೂರಿಸುವನಾತ ಅವರನ್ನು ಅಧಿಪತಿಗಳ ನಡುವೆ, ತನ್ನ ಪ್ರಜೆಗಳ ನಾಳುವ ಅಧಿಪತಿಗಳ ನಡುವೆ. ಬಂಜೆಯಾದವಳನ್ನು ಮಕ್ಕಳ ತಾಯಾಗಿಸುವನು, ಆನಂದದಿಂದಾಕೆ ಬೆಳಗಿಸುವಳ ಮನೆಯನು. ಅಂದರೆ ನಾವು ಆತನಿಗೆ ಕೃತಜ್ಞತೆ ಸಲ್ಲಿಸಬೇಕು. ಆತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಆದ್ದರಿಂದ ನಮ್ಮ ಭರವಸೆ ಪ್ರಭುವಿನಲ್ಲೇ ನಾವು ಇಡಬೇಕು ಮತ್ತು ಪ್ರಭುವಿಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸಬೇಕು. ಅದರಿಂದ ಆತ್ಮೀಯರೇ, ಇವತ್ತು ದೇವರು ನಮ್ಮಲ್ಲಿ ಕೇಳಿಕೊಳ್ಳುವುದು ಏನು? ಅವರು ಬೇರೆ ಏನು ಕೇಳಿಕೊಳ್ಳಲ್ಲ, ನಮ್ಮಲ್ಲಿ ಕೇಳಿಕೊಳ್ಳುವುದು ಆ ಸ್ತುತಿ. ಅದಕ್ಕೆ ಕೀರ್ತನೆ 103 1ರಿಂದ 5 ನೀವು ಓದಿದ್ರೆ ಹೀಗೆ ಹೇಳುತ್ತೆ, ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು. ನೋಡಿ, ಸ್ತುತಿಸು, ವಂದಿಸು ಪ್ರಭುವನು. ನನ್ನ ಅಂತರಂಗವೇ ಭಜಿಸು ಆತನನು, ನೆನೆ ಆತನ ಪರಮ ಪಾವನ ನಾಮವನು. ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು, ಮರೆಯದಿರು ಆತನ ಉಪಕಾರಗಳೊಂದನು. ಆತನ ಉಪಕಾರಗಳನ್ನು ಮರೆಯಬೇಡ. ಮನ್ನಿಸುವನಾತ ನನ್ನ ದೋಷಗಳನ್ನು, ವಾಸಿ ಮಾಡುವನು ರೋಗಗಳನ್ನು. ನೋಡಿ, ನಾವು ಸ್ತುತಿಸುವಾಗ, ವಂದಿಸುವಾಗ ರೋಗ ಸೌಖ್ಯ, ನಮಗೆ ಆಶೀರ್ವಾದ, ನಮಗೆ ಬಿಡುಗಡೆ, ನಮಗೆ ಈ ದೇವರ ವಿಶೇಷ ವರ ನಮಗೆ ಸಿಗುವುದು ಮಾತ್ರವಲ್ಲ, ಆತ ನಮ್ಮನ್ನು ಸದಾಕಾಲ ಕಾಪಾಡುವರು. ಅದರಿಂದ ಕೀರ್ತನೆ 89 ವಾಕ್ಯ 15 ಹೇಳುತ್ತೆ, ಧನ್ಯರು ಪ್ರಭು ನಿನಗೆ ಜಯಕಾರ ಹಾಡುವವರು, ನಿನ್ನ ಮುಖದ ಪ್ರಕಾಶದೊಳವರು ನಡೆಯುವರು. ನೋಡಿ, ಧನ್ಯವಾದ, ಜಯಕಾರ ಹಾಡುವವರು, ಸ್ತುತಿಸುವವರು, ನಿನ್ನ ಮುಖದ ಪ್ರಕಾಶದೊಳವರು ನಡೆಯುವರು. ಅಂದರೆ ನಾವು ಸ್ತುತಿಸುವಾಗ ದೇವರ ಪ್ರಕಾಶದೊಳಗಿರ್ತೀವಿ. ದೇವರ ಪ್ರಕಾಶ ನಮ್ಮ ಮೇಲೆ ಆವರಿಸುವಾಗ ಯಾವುದೇ ದುಷ್ಟ ಶಕ್ತಿಗಳು ನಮ್ಮನ್ನು ಮುಟ್ಟಲಾರವು. ಆದ್ದರಿಂದ ಆನಂದಿಸುವರವರು ಸದಾ ನಿನ್ನ ನಾಮದಲ್ಲಿ, ಪ್ರವರ್ಧಿಸುವವರು ನಿನ್ನ ನ್ಯಾಯ ನೀತಿಯಲ್ಲಿ. ಅಂದರೆ ನಿನ್ನನ್ನು ಸ್ತುತಿ ಮಾಡುವಾಗ ನಮಗೆ ಆಶೀರ್ವಾದ ಪ್ರಭುವೇ. ಅದರಿಂದ ಮತ್ತೊಮ್ಮೆ ನಾನು ಓದ್ತೀನಿ, ಕೇಳಿ ಏನು ಹೇಳ್ತಾರೆ ದೇವರು.
ನಿನ್ನ ಬಲಿ ಅರ್ಪಣೆಯನ್ನು ನಾನು ತಪ್ಪೆಣಿಸುತ್ತಿಲ್ಲ. ನನ್ನ ಮುಂದಿವೆ ಸತತ ನಿನ್ನ ದಹನ ಬಲಿಗಳೆಲ್ಲ. ನೀನು ಕೋಟಿ ಕೋಟಿ ದಾನ ಮಾಡಬಹುದು. ನಾ ಕೋರುವುದು ನಿನ್ನ ಮನೆಯ ಹೋರಿಗಳನ್ನಲ್ಲ, ನಾ ಬಯಸುವುದು ನಿನ್ನ ಮಂದೆಯ ಹೋತಗಳನ್ನಲ್ಲ. ಕಾಡಿನಲ್ಲಿರುವ ಮೃಗ ಜಂತುಗಳೆಲ್ಲ ನನ್ನವೇ, ಗುಡ್ಡದಲ್ಲಿರುವ ಸಹಸ್ರಾರು ಪಶುಗಳು ನನ್ನವೇ. ನಾ ಬಲ್ಲೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನೆಲ್ಲ, ನನಗೆ ಗೊತ್ತು. ನನಗೆ ಸೇರಿವೆ ಅಡವಿಯಲ್ಲಿ ಓಡಾಡುವ ಜೀವ ಜಂತುಗಳೆಲ್ಲ. ನನಗೆ ಹಸಿವಾದರೆ ನಿಮಗೆ ತಿಳಿಸಬೇಕಿಲ್ಲ, ಜಗವು ಅದರದೆಲ್ಲವೂ ನನ್ನವಾಗಿವೆಯಲ್ಲ. ನೋಡಿ, ನನಗೆ ಹಸಿವಾದರೆ ನಾನು ನಿಮಗೆ ತಿಳಿಸಬೇಕಾಗಿಲ್ಲ, ಎಲ್ಲವೂ ನನ್ನದೇ. ಹೋರಿಗಳ ಮಾಂಸವನ್ನು ನಾ ಭುಜಿಸುವುದುಂಟೆ, ಹೋತಗಳ ರಕ್ತವನ್ನು ನಾ ಕುಡಿಯುವುದುಂಟೆ. ದೇವರಿಗೆ ಧನ್ಯವಾದವೇ ನಿನ್ನ ಬಲಿಯರ್ಪಣೆಯಾಗಿರಲಿ. ಅದಕ್ಕೆ ನಾನು ನಿಮಗೆ ಕೆಲವು ವಾಕ್ಯಗಳನ್ನು ಕೀರ್ತನೆಯಿಂದಲೇ ತೋರಿಸಿದೆ. ಧನ್ಯವಾದವೇ ನಿನ್ನ ಬಲಿಯರ್ಪಣೆಯಾಗಿರಲಿ, ಪರಾತ್ಪರನಿಗೆ ಮಾಡಿದ ಹರಕೆಗಳು ಸಮರ್ಪಿತವಾಗಲಿ. ಅಂದರೆ ದೇವರಿಗೆ ನೀನು ಹರಕೆಗಳನ್ನು ಮಾಡಿದರೆ ಅದನ್ನು ಸಮರ್ಪಿಸು, ದೇವರೊಡನೆ ಮಾಡು, ಧನ್ಯವಾದ ಸಮರ್ಪಿಸು. ಆವಾಗ ಏನಾಗುತ್ತೆ, ನಾವು ಧನ್ಯವಾದ ಸಲ್ಲಿಸುವಾಗ ಕಷ್ಟದಲ್ಲಿ ಮೊರೆ ಇಡೆ ನೆರವಾಗುವೆ. ನೋಡಿ, ನೀವು ಕೃತಜ್ಞತಾ ಸ್ತುತಿಯಿಂದ ಬರುವಾಗ ಕಷ್ಟದಲ್ಲಿ ಮೊರೆ ಇಡೆ ನಾನು ನೆರವಾಗುವೆ. ಆಗ ನೀ ನನ್ನನ್ನು ಕೊಂಡಾಡುವೆ. ನಿನಗೆ ನೆರವಾದಾಗ ನೀ ನನ್ನನ್ನು ಕೊಂಡಾಡುವೆ. ಅದನ್ನು ಕಷ್ಟದಲ್ಲೂ ನಷ್ಟದಲ್ಲೂ ಇದ್ದಾಗಲೂ ಕೂಡ ನಾವು ಎಲ್ಲ ಕಾಲದಲ್ಲೂ ಸ್ತುತಿಸಬೇಕು. ಅದಕ್ಕೆ ನಾವು ಹಾಡ್ತೀವಿ ಹಾಡನ್ನಲ್ವಾ, ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ ನಿನ್ನನೇ ಸ್ತುತಿಪೆ. ಎಲ್ಲ ಕಾಲ ಎಲ್ಲ ವೇಳೆಯಲ್ಲಿ ದೇವರನ್ನು ನಾವು ಸ್ತುತಿಸತಕ್ಕದ್ದು. ಅವಾಗ ಕಷ್ಟದಲ್ಲಿ ಮೊರೆಯಿಡೆ ನೆರವಾಗುವೆ, ಆಗ ನೀ ನನ್ನನ್ನು ಕೊಂಡಾಡುವೆ. ದುರ್ಜನರಿಗೆ ದೇವ ಹೇಳುವನು ಇಂತೆಂದು. ಏನು ಹೇಳ್ತಾನೆ ದೇವರು ದುರ್ಜನರಿಗೆ? ನನ್ನ ವಿಧಿಗಳ ಪಠಿಸುವ ಹಕ್ಕು ನಿಮಗೆಂತು. ನನ್ನ ವಿಧಿಗಳ ಪಠಿಸುವ ಹಕ್ಕು ದುರ್ಜನರೇ ನಿಮಗೆಂತು. ದುರ್ಜನರಾಗಿ ನನ್ನ ವಿಧಿಗಳನ್ನು ನೀನು ಪಠಿಸ್ತಾ ಇದ್ದೀಯಾ? ದೇವರ ವಾಕ್ಯ ಓದ್ತಾ ಇದ್ದೀಯಾ? ಪರಿವರ್ತನೆ ಹೊಂದೋಲ್ಲ. ನನ್ನ ನಿಬಂಧನೆಗಳ ನೀವು ಜಪಿಸುವುದೆಂತು? ಇರ್ಬೋದು, ನಾವು ಜಪಸರ ಪ್ರಾರ್ಥನೆ ಎಲ್ಲ ಮಾಡ್ತೀವಿ, ಆದರೆ ದುಷ್ಟರಾಗಿ ಬಾಳ್ತೀವಿ, ದುರ್ಜನರಾಗಿ ಬಾಳ್ತೀವಿ, ಪಾಪಿಯಾಗಿ ಬಾಳ್ತೀವಿ, ಪಾಪಕ್ಕೆ ಪಶ್ಚಾತ್ತಾಪ ಪಡೋಲ್ಲ. ನನ್ನ ಮಾತುಗಳನ್ನು ನೀವು ತಾತ್ಸಾರ ಮಾಡುತ್ತೀರಿ, ನನ್ನ ತಿದ್ದುಪಾಟುಗಳನ್ನು ನೀವು ಧಿಕ್ಕರಿಸುತ್ತೀರಿ. ನೀವು ವಿಧಿಗಳನ್ನು ಪಠಿಸುತ್ತೀರಿ, ಜಪಿಸುತ್ತೀರಿ, ಆದರೆ ನನ್ನ ಮಾತುಗಳನ್ನು, ದೇವರ ವಾಕ್ಯವನ್ನು ನಾವು ತಾತ್ಸಾರ ಮಾಡ್ತಾ ಇದ್ದೀವಾ? ನನ್ನ ತಿದ್ದುಪಾಟು, ದೇವರು ತಿದ್ದುಪಾಟುಗಳನ್ನು ಕೊಡ್ತಾರೆ, ಅದನ್ನು ಧಿಕ್ಕರಿಸ್ತಾ ಇದ್ದೀವಾ? ಹೇಗೆ ತಿದ್ದುಪಾಟುಗಳು? ದೇವರ ಆಜ್ಞೆಗಳಿವೆ, 10 ಆಜ್ಞೆಗಳು. ವ್ಯಭಿಚಾರ ಮಾಡಬೇಡ, ಕೊಲೆ ಮಾಡಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ಕದಿಯಬೇಡ, ಪರರ ವಸ್ತುಗಳನ್ನು ಬಯಸಬೇಡ. ನೋಡಿ, ನೀವೆಲ್ಲವನ್ನು ತಂದೆ ತಾಯಿಯನ್ನು ಗೌರವಿಸು, ದೇವರನ್ನು ಆರಾಧಿಸು, ದೇವರ ನಮ್ಮ ವ್ಯರ್ಥವಾಗಿ ಉಚ್ಚರಿಸಬೇಡ, ಭಾನುವಾರ ದಿನ ಪವಿತ್ರವಾಗಿ ಆಚರಿಸು. ನೀನೇನು ಮಾಡ್ತೀಯ? ಇದೆಲ್ಲ ತಿದ್ದುಪಾಟುಗಳನ್ನು ಧಿಕ್ಕರಿಸುತ್ತೀಯ, ಸಂಸ್ಕಾರಗಳನ್ನು ಧಿಕ್ಕರಿಸುತ್ತೀಯ. ಕಂಡೊಡನೆ ಬೇಕು ನಿಮಗೆ ಚೋರರ ಕೂಟ, ಸಾಕಾಗಿಲ್ಲ ನಿಮಗೆ ಜಾರರ ಒಡನಾಟ. ಕಂಡೊಡನೆ ಬೇಕು ನಿಮಗೆ ಚೋರರ ಕೂಟ. ಚೋರ ಅಂದರೆ ಯಾರು? ಎಲ್ಲ ಕಳ್ಳ ಕದೀಮರ ಕೂಟ ಬೇಕು ನಿಮಗೆ, ಭ್ರಷ್ಟಾಚಾರಿಗಳ ಕೂಟ ಬೇಕು. ಸಾಕಾಗಿಲ್ಲ ನಿಮಗೆ ಜಾರರ ಒಡನಾಟ. ನೋಡಿ, ನೀವು ಜಾರರ ಹಿಂದೆ ಓಡ್ತಾ ಇದ್ದೀರಾ. ನಿಮ್ಮ ಬಾಯನ್ನಾಡುತ್ತದೆ ಕೆಡುಕುತನ, ನಾಲಿಗೆ ನೇಯುತ್ತದೆ ಕಪಟತನ. ನಿಮ್ಮ ಬಾಯನ್ನಾಡುತ್ತದೆ ಕೆಡುಕುತನ, ನಿಮ್ಮ ನಾಲಿಗೆ ನೇಯುತ್ತದೆ ಕಪಟತನ, ಕಪಟಿಗಳು. ಅಂದ್ರೆ ಇವತ್ತು ನೀವು ನೋಡಿ, ಸುಳ್ಳು, ಬಾಯಿ ತೆಗೆದ್ರೆ ಸುಳ್ಳು. ಈ ರಾಜಕೀಯದಲ್ಲಿ ನೋಡ್ತೀರಿ, ನೀವು ಸಮಾಜದಲ್ಲಿ ನೋಡ್ತೀರಿ, ಅಥವಾ ನಿಮ್ಮ ಸಂಬಂಧಗಳ ಮಧ್ಯೆನೂ ನೋಡ್ತೀರಿ. ಸುಳ್ಳು 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 ನಿಮ್ಮ ಬಾಯನ್ನಾಡುತ್ತದೆ. ಅಂದರೆ ಇವರು ದೇವರಿಗೆ ಮೆಚ್ಚುಗೆ ಆಗುವರಲ್ಲ. ದೇವರೊಟ್ಟಿಗೆ ನಾವು ತಮಾಷೆ ಮಾಡಲಿಕ್ಕೆ ಆಗೋದಿಲ್ಲ. ದೇವರೊಟ್ಟಿಗೆ ನಮಗೆ ಸೀರಿಯಸ್ನೆಸ್ ಇರಬೇಕು. ಆಧ್ಯಾತ್ಮಿಕ ಜೀವನದಲ್ಲಿ ಸೀರಿಯಸ್ನೆಸ್ ಇದ್ದರೆ ಲೈಫ್ ನಮ್ಮದು ಆಶೀರ್ವಾದವಾಗುತ್ತೆ, ಜೀವನ ಆಶೀರ್ವಾದವಾಗುತ್ತೆ. ನಿಮ್ಮ ನಾಲಿಗೆ ನೇಯುತ್ತದೆ ಕಪಟತನ. ಸೋದರನಿಗೆ ವಿರುದ್ಧ ಸುಳ್ಳಾಡಲು ಕೂರುತ್ತೀರಿ, ಒಡ ಹುಟ್ಟಿದವರಿಗೆ ಎದುರಾಗಿ ಚಾಡಿ ಹೇಳುತ್ತೀರಿ. ನೋಡಿ, ಏನು ಮಾಡ್ತೀರಿ? ಸೋದರನಿಗೆ ವಿರುದ್ಧ ಸುಳ್ಳಾಡಲು ಕೂರುತ್ತೀರಿ, ಒಡ ಹುಟ್ಟಿದವರಿಗೆ ಎದುರಾಗಿ ಚಾಡಿ ಹೇಳುತ್ತೀರಿ. ಸೋದರನಿಗೆ ವಿರುದ್ಧ ಸುಳ್ಳಾಡಲು ಕೂರುತ್ತೀರಿ. ಇವತ್ತು ಏನು ಈ ಪರಸ್ಪರ ಅಪವಾದಗಳು, ಮಾತುಗಳು, ಇಂಥವು ಚಾಡಿ ಮಾತುಗಳು,
ಒಡ ಹುಟ್ಟಿದವರಿಗೆ ವಿರುದ್ಧ ಚಾಡಿ ಹೇಳುತ್ತೀರಿ. ನೀವು ಇದನ್ನೆಲ್ಲ ಮಾಡಿದರು ನಾ ಮೌನಿ ಎನ್ನುವಿರಾ. ಡು ಯು ಥಿಂಕ್ ದಟ್ ಐ ಆಮ್ ಸೈಲೆಂಟ್? ನಾನು ಕೂಡ ನಿಮ್ಮಂಥವನು ಎಂದುಕೊಂಡಿರಾ? ನೋಡಿ, ಅನೇಕರು ಯೋಚನೆ ಮಾಡಬಹುದು, ದೇವರು ನಾವು ಯೋಚಿಸಿದ ರೀತಿಯಲ್ಲಿ ದೇವರು ಯೋಚಿಸಬೇಕು. ಖಂಡಿತ ಆಗೋಲ್ಲ. ದೇವರು ಯೋಚಿಸಿದ ರೀತಿಯಲ್ಲಿ ನಾವು ಯೋಚಿಸತಕ್ಕದ್ದು. ಅದರಿಂದ ನೀವು ಇದನ್ನೆಲ್ಲ ಮಾಡಿದರು, ದೇವರ ಸಹನೆ, ಗಾಡ್ಸ್ ಪೇಷನ್ಸ್ ಆರ್ ಟಾಲರೆನ್ಸ್ ಇಸ್ ನಾಟ್ ಗಾಡ್ಸ್ ವೀಕ್ನೆಸ್. ದೇವರ ಸಹನೆ ಅಥವಾ ತಾಳ್ಮೆ ಅದು ದೇವರ ಬಲಹೀನತೆ ಅಲ್ಲ. ನಾನಿವತ್ತೆಲ್ಲ ಪಾಪ ಮಾಡಿ ಇದೆಲ್ಲ ಮಾಡಿ ಬದುಕಿದ್ದೀನಿ ಅಂದರೆ ಅದನ್ನು ನೀನು ಬಲಹೀನತೆ ಅಂತ ಯೋಚನೆ ಮಾಡಬೇಡ. ಕೊರೋನಾ ಯಾವಾಗ ಒಕ್ಕರಿಸುತ್ತೆ, ಭೂಕಂಪ, ಚಂಡಮಾರುತ, ಅಪಘಾತಗಳು ಯಾವಾಗ ಒಕ್ಕರಿಸುತ್ತೆ ನನಗೂ ನಿಮಗೂ ತಿಳಿದಿಲ್ಲ. ನಾವು ಅಹಂಕಾರಿ ಸ್ವಾರ್ಥಿಗಳಾಗಿ ಬಾಳಬೇಕಾಗಿಲ್ಲ. ಅದರಿಂದ ಈ ಸೃಷ್ಟಿಯೇ ನಮ್ಮನ್ನು ನಾಶ ಮಾಡಲಿಕ್ಕೂ ಸಿದ್ಧವಿದೆ. ಅದು ಹೇಗೆ ಯಾವ ರೀತಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದರಿಂದ ನೀವು ಇದನ್ನೆಲ್ಲ ಮಾಡಿದರೂ ನಮ್ಮ ಅವನಿ ಎನ್ನುವಿರಾ, ನಾವು ಕೂಡ ನಿಮ್ಮಂಥವನು ಎಂದುಕೊಂಡಿರಾ. ನಿಮ್ಮ ದುಷ್ಟತನವನ್ನು ಕಣ್ಮುಂದಿಡುವೆನು. ನೋಡಿ, ಅದಕ್ಕೆ ಏನು ಹೇಳ್ತಾರೆ ದೇವರು? ಎಲ್ಲ ಆತನನ್ನು ಪೂರ್ವದಿಂದ ಪಶ್ಚಿಮದವರೆಗೆ ಆತನ ಸನ್ನಿಧಿಗೆ ಕರೆಯಿರಿ, ನಿಮ್ಮ ದುಷ್ಟತನವನ್ನು ನಿಮ್ಮ ಕಣ್ಣ ಮುಂದೆ ಇಡುವೆನು. ನೀವು ಅಪರಾಧಿಗಳೆಂದು ಸ್ಥಾಪಿಸದೆ ಬಿಡೇನು. ದೇವನ ನೆನೆಯದವರೇ ನೀಡಿರಿ ಗಮನವನ್ನು. ದೇವರಿಂದ ದೂರ ಇರುವವರೇ, ಸ್ನಾನ ದೀಕ್ಷೆ ಪಡೆದು ಕಥೋಲಿಕರಾಗಿ ಚರ್ಚಿಗೆ ಬಾರದೆ ನಿಮ್ಮದೇ ಲೋಕದಲ್ಲಿ ವಿಹರಿಸುತ್ತಿರುವವರೇ, ಅಥವಾ ದೇವರನ್ನೇ ಮರೆತು ಈ ಲೋಕದಲ್ಲಿ ಬಾಳುವವರೇ, ದೇವನ ನೆನೆಯದವರೇ ನೀಡಿರಿ ಗಮನವನ್ನು. ಇಲ್ಲವಾದರೆ ಚಿನ್ನವಾಗಿಸಿ ಬಿಟ್ಟೇನು, ಅಂದರೆ ಛಿದ್ರವಾಗಿಸಿ ಬಿಟ್ಟೇನು, ನನ್ನ ಕೈಯಿಂದ ತಪ್ಪಿಸುವವರಾರು ನಿಮ್ಮನು. ನೋಡಿ, ಎಚ್ಚರಿಕೆ ದೇವರು ಕೊಡ್ತಾರೆ, ನನ್ನ ಕೈಯಿಂದ ತಪ್ಪಿಸುವವರಾರು ನಿಮ್ಮನು. ವಾಕ್ಯ 23 ನಾವು ಆವಾಗ ಓದಿದ್ವಿ. ವಾಕ್ಯ 14 ಈಗ 23, ಧನ್ಯವಾದದ ಬಲಿಯನ್ನು ಅರ್ಪಿಸುವವನೇ ನನಗೆ ಸನ್ಮಾನಿತನು. ಧನ್ಯವಾದದ ಬಲಿಯನ್ನು ಅರ್ಪಿಸುವವನೇ ನನಗೆ ಸನ್ಮಾನಿತನು. ಸನ್ಮಾರ್ಗ ಹಿಡಿಯುವವನಿಗೆ ತೋರುವೆ ಪರಮ ಜೀವೋದ್ಧಾರವನು. ಧನ್ಯವಾದದ ಬಲಿಯನ್ನು ಅರ್ಪಿಸುವವನೇ ನನಗೆ ಸನ್ಮಾನಿತನು. ಸನ್ಮಾರ್ಗ ಹಿಡಿಯುವವನಿಗೆ ತೋರುವೆ ಪರಮ ಜೀವೋದ್ಧಾರವನು. ದೇವರಿಗೆ ಧನ್ಯವಾದವೇ ನಿನ್ನ ಬಲಿ ಅರ್ಪಣೆ ಆಗಿರಲಿ, ಪರಾತ್ಪರರ ಮಾಡಿದ ಹರಕೆಗಳು ಸಮರ್ಪಿತವಾಗಲಿ. ಆದ್ದರಿಂದ ಆತ್ಮೀಯರೇ, ಕೀರ್ತನೆ ನಾನು ಇವತ್ತು ಒಂದೇ ಕೀರ್ತನೆ ತಗೊಂಡೆ. ಯಾಕಂದರೆ ಧನ್ಯವಾದದ ಮಹತ್ವ ಎಷ್ಟು. ಕೀರ್ತನೆಯೊಂದಿಗೆ ಪ್ರಾರ್ಥನೆ ಮಾಡ್ತೀವಿ, ನಮ್ಮ ಪ್ರಾರ್ಥನೆ ಧನ್ಯವಾದದ ಪ್ರಾರ್ಥನೆ ಆಗಬೇಕು. ಕೇವಲ ಕೊಡು ತಾತ ಆ ಪ್ರಾರ್ಥನೆ ಅಲ್ಲ. ಥ್ಯಾಂಕ್ಸ್ ಗಿವಿಂಗ್, ಧನ್ಯವಾದ, ವಂದನೆ ಪ್ರಭು, ನನಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ದೇಹ, ಒಂದೊಂದು ಅಂಗಾಂಗಗಳನ್ನು ಕೊಟ್ಟವರೇ. ಅದಕ್ಕೆ ಬ್ರದರ್ ಜಾರ್ಜ್, ಒಂದು ಸುಂದರ ಟಿಕೆ ಜಾರ್ಜ್ ಅವರು ಒಂದು ಹಾಡು ಬರೆದಿದ್ರು. ಸ್ತೋತ್ರ ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಯೇಸು ದೇವಾ, ನಿನ್ನೆವರೆಗೆ ಕಾದವರೇ ಸ್ತೋತ್ರ ದೇವಾ, ಇನ್ನು ಮುಂದೆ ಕಾಯುವವರೇ ಸ್ತೋತ್ರ ದೇವಾ. ನೋಡಲೆರಡು ಕಣ್ಣ ಕೊಟ್ಟೆ ಸ್ತೋತ್ರ ದೇವಾ, ಕೇಳಲೆರಡು ಕಿವಿಯ ಕೊಟ್ಟೆ ಸ್ತೋತ್ರ ದೇವಾ, ದುಡಿಯಲೆರಡು ಕೈಯ ಕೊಟ್ಟೆ ಸ್ತೋತ್ರ ದೇವಾ, ನಡೆಯಲೆರಡು ಕಾಲ ಕೊಟ್ಟೆ ಸ್ತೋತ್ರ ದೇವಾ, ನುಡಿಯಲೊಂದು ಬಾಯ ಕೊಟ್ಟೆ ಸ್ತೋತ್ರ ದೇವಾ, ಅರಿವಿಗೊಂದು ಮೆದುಳು ಕೊಟ್ಟೆ. ಅಂದರೆ ಒಂದೊಂದೇ ಭಾಗಗಳು ಕೂಡ ದೇವರ ಆಶೀರ್ವಾದ. ಅದರಿಂದ ಆತ್ಮೀಯರೇ, ಇವತ್ತು ನಾವೆಲ್ಲರೂ ಧನ್ಯವಾದವನ್ನು ಸಮರ್ಪಿಸೋಣ. ಎಲ್ಲ ಒಳಿತಿರ್ಬೋದು, ಕೆಡುಕಿರ್ಬೋದು, ಎಲ್ಲ ದೇವರಿಗೆ ತಿಳಿದಿದೆ. ಧನ್ಯವಾದವನ್ನು ಸಮರ್ಪಿಸುವಾಗ ನಾವು ಆಶೀರ್ವಾದ ಹೊಂದುತ್ತೇವೆ. ಎಲ್ಲರೂ ಕರಗಳನ್ನೆತ್ತಿ ಸ್ತುತಿಸೋಣ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ. ತಂದೆಯೇ ವಂದನೆ, ಯೇಸುವೆ ವಂದನೆ, ಪವಿತ್ರಾತ್ಮರೇ ವಂದನೆ, ತ್ರೈಕ ದೇವರೇ ವಂದನೆ. ಈ ದಿನ ನಿಮ್ಮ ನಾಮದಲ್ಲಿ ನಾನು ಬೋಧಿಸಿದ್ದೀನಿ. ಮಕ್ಕಳ ಮೇಲೆ ನಿಮ್ಮ ಕರುಣೆ, ದಯೆ ಹಿಡಿದು ಬರಲಿ. ಎಲ್ಲ ಕೇಡುಗಳು, ಪಾಪಗಳು, ಪಾಪದ ಬಂಧನಗಳು, ಶಾಪಗಳು, ರೋಗಗಳು ನಿವಾರಣೆಯಾಗಲಿ. ಯೇಸುವೆ, ಈ ಕೀರ್ತನೆಯಲ್ಲಿ ನಾವು ಆಲಿಸಿದ ವಾಕ್ಯಗಳು ನಮ್ಮ ದೇಹಕ್ಕೆ ಚೈತನ್ಯ ತರಲಿ. ರಕ್ತ ಕಣದ ನಾಡಿಕೆದು ಮಧ್ಯೆ ದೇಹಾತ್ಮಗಳ ಮೇಲೆ ನಿಮ್ಮ ಆಶೀರ್ವಾದ ಎಳೆದು ಬರಲಿ. ಎಲ್ಲ ಕೇಡುಗಳಿಂದ ನಮ್ಮನ್ನು ಕಾದು ರಕ್ಷಿಸಿರಿ. ಇವತ್ತು ವಿಶೇಷವಾಗಿ ಪ್ರಾರ್ಥನೆಯೊಂದಿಗೆ, ಕೀರ್ತನೆಯೊಂದಿಗೆ ಪ್ರಾರ್ಥಿಸುವ, ನಡೆಯುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್, ಬ್ಲೆಸ್ ದೆಮ್ ಲಾರ್ಡ್. ಯೇಸುವೆ, 38 ವರ್ಷ ಕುರಿ ಬಾಗಿನ ಬಳಿದು ಮುಟ್ಟಿದಿರಿ. ಸತ್ತ ಲಾಜರನಿಗೆ ಜೀವ ಕೊಟ್ರಿ. ಕುರುಡರಿಗೆ ಕಣ್ಣು, ಕಿವುಡರಿಗೆ ಆಲಿಸುವ ಶಕ್ತಿ ಕೊಟ್ಟ ನೀವು.
ಪ್ರತಿಯೊಬ್ಬರನ್ನು ಹರಸಿರಿ, ಆಶೀರ್ವದಿಸಿರಿ. ಈ ಕೀರ್ತನೆಯ ಆಶೀರ್ವಾದದಿಂದ ನಾವು ಸದಾಕಾಲ ನಿಮ್ಮನ್ನು ಸ್ತುತಿಸುವಂತೆ ಮಾಡಿರಿ. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಘೋಷಿಸಿ ಪ್ರಾರ್ಥಿಸುತ್ತೀನಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿಯೂ ಹಾಗೂ ದಿವ್ಯವಾಣಿ ಲೈವ್ ಯೂಟ್ಯೂಬ್ ಚಾನೆಲ್ ಈ ಸ್ವಾರ್ಥ ಪ್ರಸಾರ ಮಾಡುತ್ತಿರುವವರಿಗಾಗಿಯೂ ಪ್ರಾರ್ಥಿಸಿರಿ. ಆಮೇನ್. ದಿವ್ಯವಾಣಿ